ಸಾರ್ವಜನಿಕ ಜಾಗೆಲೆಡು ಬೀಚ್ಲೆಡು ಬಸ್ಲೆಡು ಅನ್ಯಾಯ ದೌರ್ಜನ್ಯ ನಡೆತಂಡ ಸಮಸ್ಯೆಯನ್ನು ತುರ್ತು ಪರಿಹಾರ ಮಲ್ಪಡುಂದು ಕುಡ್ಲ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಪಂತೆರ ಕುಡ್ಲಡು ಅಂಗಾರೆ ರಾಣಿ ಹಬ್ಬಕ್ಕ ಪಡೆ ಪನ್ಪನ ಪೊಂಜೋವು ಪೊಲೀಸರಿನ ಕಾರ್ಯಪಟ್ಲವನ್ನು ಉದಿಪನ ಮಲ್ತದು ಆರ್ಪಾತಿರಿಯರು ಕುಡ್ಲಾಡು ಅಂಗಾರೆಡ್ದಿಂಚ ಪೊಸ ಒಂಜಿ ಪೊಲೀಸ್ ಪಟ್ಲಂ ಕಾರ್ಯಗುಜ ಐತಂಡ ಅವೇ ರಾಣಿ ಹಬ್ಬಕ್ಕ ಪಡೆ ಪನ್ಪುನ ಪೊಲೀಸ್ ಭದ್ರತಾ ವ್ಯವಸ್ಥೆ ಮೊಕುಲು ರಾಣಿ ಹಬ್ಬಕ್ಕ ಪಡೆ ಪನ್ಪುನ ಗಾಡಿಲೆಡು ತುರ್ತು ಕಾರ್ಯಗು ಪಿದಾಡುವೆರು ಓಲು ಅನ್ಯಾಯ ದೌರ್ಜನ್ಯ ನಡಪುಂಡ ಅವಳು ತುರ್ತು ಸಮಸ್ಯೆ ಪರಿಹಾರ ಮಲ್ಪರೆಗೊಂಡು ಅಂಗಾರೆ ರಾಣಿ ಹಬ್ಬಕ್ಕ ಪಡೆ ಉದಿಪನಗು ಕುಡ್ಲಾ ಕಾರ್ನಾಡ್ ಸದಾಶಿವರಾವ್ ಮಾರ್ಗದ ಸಿಟಿ ಸೆಂಟರ್ದ ಎದುರುಡು ಅಟ್ಟಣೆ ಮಲ್ತದಿತ್ತೆರ ಕುಡ್ಲಾ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ರಾಣಿ ಹಬ್ಬಕ್ಕ ಪಡೆನು ಉದಿಪನ ಮಲ್ತೆರ ಸಂದೀಪ್ ಪಾಟೀಲ್ ಪಾತೆರ್ದು ಬೀಚ್ಲೆಡು ಬಸ್ಲೆಡು ಸಾರ್ವಜನಿಕ ಜಾಗೆಲೆಡು ಓಲು ಸಮಸ್ಯೆ ಬತ್ತನಲ್ಲ ಸುದ್ದಿ ತೆರಿ ಕೂಡ್ಲೆ ನಿಕುಲು ಕಾರ್ಯಗುಪಿದಾಡುಡು ಸಮಸ್ಯೆ ಪರಿಹಾರ ಮಲ್ಪಡುಂದು ಪೊಂಜೋ ಪೊಲೀಸರಿಗೆ ಪಂಡಿರ ನೀವು ಪ್ರತಿದಿನ ಕೆಲವು ಸಮಯದಲ್ಲಿ ಎಲ್ಲಿಂದ ಕೆಲವು ಘಟನೆಗಳು ಆಗ್ತಾ ಇರುತ್ತೆ ಅಂಥ ಸಮಯದಲ್ಲಿ ನೀವು ಕೆಲವು ಪ್ರಮುಖ ಜಾಗದಲ್ಲಿದೆ ಅದು ಕಾಲೇಜಸ್ ಮುಂಭಾಗ ಬೀಚ್ಗಳಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಸ್ಸಲ್ಲೂ ಕೂಡ ರ್ಯಾಂಡಮ್ ಆಗಿ ಹೋಗಿ ಈ ಈವ್ ಟೀಸಿಂಗ್ ಇರ್ಬೋದು ಚೈನ್ ಸ್ನ್ಯಾಚಿಂಗ್ ಇರ್ಬೋದು ಬ್ಯಾಗ್ ಸ್ನ್ಯಾಚಿಂಗ್ ಇರ್ಬೋದು ಇಂಥ ಸಮಸ್ಯೆಗಳನ್ನು ನೀವು ಆದ್ಯತೆ ಕೊಟ್ಟು ಇದನ್ನೆಲ್ಲ ನೀವು ಬಗೆಹರಿಸಬೇಕು. ಕೆಲವು ಕಾಲೇಜಸ್ಗಳಿದೆ ಮತ್ತು ಮಾಲ್ಸ್ಗಳ ಹತ್ರ ಅಥವಾ ಈ ಬೀಚಸ್ಗಳ ಹತ್ರ ಮತ್ತು ಏನು ಟೂರಿಸ್ಟ್ ಹಬ್ಸ್ ಇದೆ ಎಲ್ಲೆಲ್ಲಿ ಟೂರಿಸ್ಟ್ ಜಾಸ್ತಿ ವಿಸಿಟ್ ಕೊಡ್ತಾರೆ ಅಂಥ ಜಾಗದಲ್ಲಿ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈ ಪಬ್ಲಿಕ್ ಬಸ್ಸಸ್ಸಲ್ಲಿ ಆಗಾಗ ಅಲ್ಲೂ ಕೂಡ ಭೇಟಿ ಮಾಡಿ ಅಲ್ಲೂ ಬಸ್ಸಲ್ಲಿ ಹೋಗಿ ಏನಾದರೂ ಮಹಿಳೆಯರಿಗೆ ತೊಂದರೆ ಆಗ್ತಾಯಿದೆ ಅದ್ರ ಬಗ್ಗೆಯೂ ಕೂಡ ಅವರು ಪರಿಶೀಲಿಸ್ತಾರೆ. ಈ ಒಂದು ಪಡೆ ಇವತ್ತಿಂದ ಕಾರ್ಯಾರಂಭ ಆಗುತ್ತಾ ಇದೆ. ಇದಕ್ಕೆ ನಾವು ರಾಣಿ ಹಬ್ಬಕ್ಕ ಅಂತ ಹೆಸರು ಇಟ್ಟು ರಾಣಿ ಹಬ್ಬಕ್ಕ ಪಡೆಯನ್ನು ಇವತ್ತು ಸ್ಥಾಪನೆ ಮಾಡ್ತಾಯಿದ್ದೀವಿ. ಸೊ ಇವರಿಗೆ ಈಗಾಗಲೇ ಏನೇನು ಮಾಡಬೇಕಂತ ಎಲ್ಲ ತರಬೇತಿನ ಕೊಟ್ಟಿದ್ದೀವಿ. ಇಡೀ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು 50 ಜಾಗವನ್ನು ನಾವು ಗುರುತಿಸಿ ಈ ಪಡೆಗಳು ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಮತ್ತು ಈ ವೀಕೆಂಡ್ಗಳಲ್ಲಿ ಜಾಸ್ತಿ ಜನ ಎಲ್ಲೆಲ್ಲಿ ಸೇರ್ತಾರೆ ಅಲ್ಲೂ ಕೂಡ ಗಸ್ತನ್ನು ಮಾಡಿ ಮಹಿಳೆ ಮತ್ತು ಮಕ್ಕಳ ಒಂದು ಸಮಸ್ಯೆ ಸ್ಪಂದಿಸೋಕ್ಕೆ ಇವರು ಸೂಕ್ತವಾದಂಥ ಕ್ರಮವನ್ನು ನಾವು